ಬರಬೇಕು ಅಂತ ಕೇಳಿದಾಗ ಬಹಳಷ್ಟು ಜನ ನಾಗರಿಕರು ಇನ್ನೂ ಸಮಯ ಇದೆ ಅಲ್ಲ, ನಾವು ನಂತರ ಕೊಡ್ತೀವಿ ಅನ್ನೋ ಒಂದು ಉತ್ತರ ಬಹಳಷ್ಟು ನಮಗೆ ಕೇಳಿ ಬರ್ತಾ ಇದೆ ಅಂತ BLOs ನಮಗೆ ತಿಳಿಸಿದೆ. ಜುಲೈ 29ರೊಳಗೆ ಮತದಾರರ ಫಾರಂ ಸಲ್ಲಿಸಿ, ജില്ലാധികാരി ദർശൻ മനവി. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಶೇಷ ತೀವ್ರ ಮತದಾರರ ಪರಿಷ್ಕರಣೆ ಕಾರ್ಯದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 18,03,766 ಮತದಾರರಿದ್ದು, ಅವರಲ್ಲಿ 17,75,811 ಮಂದಿಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಎನ್ಯೂಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದಾರೆ. ಆದರೆ ಇದುವರೆಗೆ ಕೇವಲ 2,13,939 ಮಂದಿ ಮಾತ್ರ ಭರ್ತಿ ಮಾಡಿದ ಫಾರಂಗಳನ್ನು ಹಿಂತಿರುಗಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಭರ್ತಿ ಮಾಡಿದ ಫಾರಂಗಳನ್ನು ಜುಲೈ 29, 2026ರೊಳಗೆ ಡಿಜಿಟಲೈಸ್ ಮಾಡಬೇಕಾಗಿರುವುದರಿಂದ ಮತದಾರರು ಕೊನೆಯ ಕ್ಷಣದವರೆಗೆ ಕಾಯದೆ ಇದೇ ವಾರದಲ್ಲಿ ತಮ್ಮ ಫಾರಂಗಳನ್ನು ಸಂಬಂಧಿತ BLOಗಳಿಗೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಲಕ್ಷಾಂತರ ಫಾರಂಗಳನ್ನು ಮೊಬೈಲ್ ಆಪ್ಗಳ ಮೂಲಕ ಡಿಜಿಟಲೈಸ್ ಮಾಡಲು BLOಗಳಿಗೆ ಸಾಕಷ್ಟು ಸಮಯ ಬೇಕಾಗುತ್ತದೆ. ಹೀಗಾಗಿ ಜುಲೈ 27 ಅಥವಾ 28ರವರೆಗೆ ಕಾಯದೆ ಶೀಘ್ರದಲ್ಲೇ ಫಾರಂಗಳನ್ನು ಸಲ್ಲಿಸುವುದು ಅಗತ್ಯ ಎಂದು ಅವರು ತಿಳಿಸಿದ್ದಾರೆ. ಜುಲೈ 29ರೊಳಗೆ ಡಿಜಿಟಲೈಸ್ ಆಗುವ ಫಾರಂ ಹೊಂದಿರುವ ಮತದಾರರ ಹೆಸರುಗಳು ಮಾತ್ರ ಮುಂದಿನ ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟವಾಗಲಿವೆ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ. ಫಾರಂ ಭರ್ತಿ ಮಾಡುವಲ್ಲಿ ಯಾವುದೇ ಗೊಂದಲ ಅಥವಾ ನೆರವು ಅಗತ್ಯವಿದ್ದರೆ ಪ್ರತಿ ಮತಗಟ್ಟೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮತದಾರರ ಅನುಕೂಲ ಕೇಂದ್ರಗಳಿಗೆ ಭೇಟಿ ನೀಡಿ ಅಧಿಕಾರಿಗಳ ಸಹಾಯ ಪಡೆಯುವಂತೆ ಜಿಲ್ಲಾಧಿಕಾರಿ ದರ್ಶನ್ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಕೂಡ ನಮ್ಮ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿ ಮತಗಟ್ಟೆ ವ್ಯಾಪ್ತಿಯಲ್ಲಿ ನಾವೇನು ಓಪನ್ ಮಾಡಿದ್ದೀವಿ, ದಯವಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಅಧಿಕಾರಿಗಳು ತಮ್ಮೆಲ್ಲರ ಏನೇ ಒಂದು ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿ ತಮಗೆ ಒಂದು ಎನ್ಯೂಮರೇಷನ್ ಫಾರ್ಮ್ ಭರ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತೆ ಸಹಾಯ ಕೂಡ ಮಾಡ್ತಾರೆ. ಆದ್ರಿಂದ ತಮ್ಮಲ್ಲಿ ನನ್ನ ಕೋರಿಕೆ ಇಷ್ಟೇನೆ, ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ 29ನೇ ತಾರೀಕು ತನಕ ದಯವಿಟ್ಟು ವೇಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ತಮ್ಮ ಎನ್ಯೂಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ನಮಗೆ ಕೊಡಿ. ನಿಮ್ಮ ಮತದಾನ ನಿಮ್ಮ ಹಕ್ಕು, ಆ ಹಕ್ಕನ್ನು ನಿಮಗೆ ಕೊಡೋದಕ್ಕೆ ಸಹಕಾರಿಯಾಗಿ ಮಾಡಬೇಕಂತ ಹೇಳಿದ್ರೆ ತಾವು ಆದಷ್ಟು ಬೇಗ ನಮಗೆ ಎನ್ಯೂಮರೇಷನ್ ಫಾರ್ಮ್ನ ಕೊಡಬೇಕಾಗ್ತದೆ. ತಮ್ಮ ಸಹಕಾರ ಹಿಂದೆನೂ ನೀಡಿದಿರಿ, ಮುಂದೆನೂ ಕೂಡ ಇದೇ ರೀತಿ ನೀಡ್ತೀರಿ ಅಂತ ಆಶಿಸ್ತಾ ನಮ್ಮ ಜಿಲ್ಲೆಯ ಪ್ರಗತಿ ಮತ್ತು ತಮ್ಮ ಮತದಾನದ ಹಕ್ಕನ್ನು ತಾವು ಪಡೆಯೋದಕ್ಕೆ ಏನು ಅವಕಾಶ ಇದಿರುತ್ತೆ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.